ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಮಸೂದೆ ರೈತರ ಪರವಾಗಿದೆ. ಈ ಕುರಿತು ಯಾವುದೇ ಚರ್ಚೆಗೆ ತಮ್ಮಲ್ಲಿ ಬರಬಹುದು ಅಂತ ಶಾಸಕ ಸಂಜೀವ ಮಠಂದೂರು ಸವಾಲೊಡ್ಡಿದ್ದಾರೆ. ಈ ಸವಾಲು ರೈತ ಹಿತಾಸಕ್ತಿಯ ಸವಾಲು ಅಥವಾ ಬಂಡವಾಳಶಾಹಿಗಳಿಂದ ನಡೆಯುವಂತಹ ಬಿಜೆಪಿ ರಾಜಕೀಯ ಪಕ್ಷದ ಪ್ರತಿನಿಧಿಯಾಗಿ ಹಾಕಿದ ಸವಾಲು ಅಂತ ಸ್ಪಷ್ಟಪಡಿಸಬೇಕು ಅಂತ ರೈತ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಕಾವು ಹೇಮನಾಥ ಶೆಟ್ಟಿ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ್ರು. ಪುತ್ತೂರಿನಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಶಾಸಕರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ಈಗಾಗಲೇ ದೇಶಾದ್ಯಂತ ಈ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಹೆಚ್ಚಿನ ರೈತರಿಗೆ ಇದರಿಂದ ಗೊಂದಲ ಇದೆ. ಈ ನಿಟ್ಟಿನಲ್ಲಿ ರೈತ ಕ್ಷೇತ್ರಕ್ಕೆ ತಲುಪಬೇಕು ಎಂಬ ನಿಟ್ಟಿನಲ್ಲಿ ಇತ್ತೀಚೆಗೆ ನಾವು ಕೃಷಿ ಮಸೂದೆ 2020 ಸಾಧಕ ಬಾಧಕಗಳ ಕುರಿತು ಸಮಾನ ಪಕ್ಷದವರ ಜೊತೆಗೂಡಿ ರಾಜಕೀಯ ರಹಿತವಾಗಿ ಸಂವಾದ ನಡೆಸಿದ್ದೇವೆ. ರೈತರ ಗೊಂದಲ ನಿವಾರಣೆ ಮಾಡುವ ಜವಾಬ್ದಾರಿಯನ್ನ ಜನಪ್ರತಿನಿಧಿಯಾದ ಶಾಸಕರು ಮಾಡಬೇಕು. ಈ ನಿಟ್ಟಿನಲ್ಲಿ ಸವಾಲು ಹಾಕೋದನ್ನ ಬಿಟ್ಟು ಪ್ರಾಮಾಣಿಕ ರಾಜಕೀಯ ರಹಿತವಾಗಿ ಚರ್ಚೆಗೆ ನಮ್ಮೊಂದಿಗೆ ಬರೋದಾದ್ರೆ ರೈತ ಹಿತರಕ್ಷಣಾ ವೇದಿಕೆ ವತಿಯಿಂದ ವೇದಿಕೆ ನೀಡಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ರು. ನಾನು ಬರ್ತೇನೆ ಅಥವಾ ಒಂದು ಎಲ್ಲಾದರೂ ಚರ್ಚೆ ಆಗುವುದಿದ್ರೆ ನಾನು ಬರ್ತೇನೆ ಅಂತ ಹೇಳುವಂತ ಇದ್ರೆ ಆ ವೇದಿಕೆಯನ್ನು ಅವರು ನಿರ್ಮಾಣ ಮಾಡಿದರೆ ನಾವು ಅದಕ್ಕೆ ಚರ್ಚೆಗೆ ಬರಲು ಸಿದ್ಧ ಅಂತ ಹೇಳುವ ರೈತ ಹಿತರಕ್ಷಣಾ ವೇದಿಕೆ ಅಡಿಯಲ್ಲಿ, ಅದು ರಾಜಕೀಯವಾಗಿರದೆ ರೈತ ಹಿತರಕ್ಷಣಾ ವೇದಿಕೆಯ ಅಡಿಯಲ್ಲಿ ನಾವು ಚರ್ಚೆಗೆ ನಾವು ಬರಲಿಕ್ಕೆ ಸಿದ್ಧರಿದ್ದೇವೆ. ನೀವು ಇಲ್ಲೇ ವೇದಿಕೆ ನಿರ್ಮಾಣ ಮಾಡಿ ಅಥವಾ ನಾವು ವೇದಿಕೆ ನಿರ್ಮಾಣ ಮಾಡೋದಿದ್ರೆ ನಿಮ್ಮನ್ನು ಆ ಚರ್ಚೆಗೆ ಆಹ್ವಾನಿಸುತ್ತಿದ್ದೇವೆ. ಒಂದು ವೇಳೆ ನಮಗೆ ಇಷ್ಟು ಗೊತ್ತಿದ್ರೆ ನಾವು ಮೊನ್ನೆ ಶಾಸಕರನ್ನೇ ಈ ವಿಚಾರ ಮಂಡನೆಯನ್ನು ಮಾಡಲಿಕ್ಕೆ ಕರೆಯಬಹುದಿತ್ತು ಅಂತೇಳಿ ನನಗೆ ಅನಿಸಿತು. ಸುದ್ದಿಗೋಷ್ಠಿಯಲ್ಲಿ ರೈತ ಹಿತರಕ್ಷಣಾ ವೇದಿಕೆ ಕಾರ್ಯದರ್ಶಿ ನವೀನ್ ರೈ ಚೆಲ್ಯಡ್ಕ, ಸದಸ್ಯ ಕೇಶವ ಪೂಜಾರಿ ಬೆದ್ರಾಳ ಉಪಸ್ಥಿತರಿದ್ದರು.